ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೇರಿ. ಈ ಚಾನಲ್ನಲ್ಲಿ ಮೈನಾಗಿ ಟ್ರಾವೆಲಿಂಗ್ ವಿಡಿಯೋ ಮಾಡೋದು. ಇವತ್ತು ಟ್ರಾವೆಲಿಂಗ್ ವಿಡಿಯೋ ಮಾಡೋದಲ್ಲ, ನಿನ್ನೆ ಸಹ ಟ್ರಾವೆಲಿಂಗ್ ವಿಡಿಯೋ ಮಾಡಿದಲ್ಲ. ಇವತ್ತು ಜಸ್ಟ್ ಒಂದು ಇನ್ಫಾರ್ಮೇಷನ್ ವಿಡಿಯೋ ಕೊಡೋದಂತ. ಎಂತ ಇನ್ಫಾರ್ಮೇಷನ್ ಕೊಡೋದಂತ ಇವತ್ತು ಹೇಳ್ತೇನೆ ಕ್ಲಿಯರ್ ಆಗಿ. ಇವತ್ತು ವರ್ಲ್ಡಿನಲ್ಲಿ ಟಾಪ್ 10 ಬಡತನ ಇರುವ ದೇಶ ಯಾವುದು ಅಂತ ನಿಮಗೆ ಹೇಳ್ತೇನೆ, ಕಂಟ್ರಿ ಯಾವುದಂತ ನಿಮಗೆ ಹೇಳ್ತೇನೆ ಕ್ಲಿಯರ್ ಆಗಿ. ಇದರ ಹೆಸರು ಮಾತ್ರ ಹೇಳುದು, ತುಂಬ ಡೀಟೇಲ್ಸ್ ಎಲ್ಲ ಹೇಳುದಿಲ್ಲ. ಬನ್ನಿ ಯಾವುದೆಲ್ಲ ಅಂತ ನೋಡಿ ಬರುವ. ಜಸ್ಟ್ ಇನ್ಫಾರ್ಮೇಷನ್ ವಿಡಿಯೋ ಮಾತ್ರ. ಟಾಪ್ 10 ಪೂರೆಸ್ಟ್ ಕಂಟ್ರಿ ಇನ್ ವರ್ಲ್ಡ್. ಇದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ, ಗೂಗಲ್ ಇನ್ಫಾರ್ಮೇಶನ್ ಇಟ್ಟುಕೊಂಡು ಮಾಡಿದ ವಿಡಿಯೋ. ಯಾವುದೆಲ್ಲ ಅಂತ ನೋಡಿ ಬರುವ ಬನ್ನಿ. ಪೂರೆಸ್ಟ್ ಕಂಟ್ರಿ ಅಂತ, ಬಡತನ ಇರುವ ಕಂಟ್ರಿ ಯಾವುದಂತ ನೋಡಿ ಬರುವ ಬನ್ನಿ. ಇದು ಕ್ಲಿಯರ್ ಅಂತ ನೀವೇ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕಂಟ್ರಿ ಯಾವುದು? ಸೌತ್ ಸುಡಾನ್. ಇಲ್ಲಿಯ GDP ಎಷ್ಟು? 516. ಇಲ್ಲಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 2011 ಜುಲೈ 9ಕ್ಕೆ. ಸೆಕೆಂಡ್ ಕಂಟ್ರಿ ಯಾವುದು? ಬುರುಂಡಿ. ಇಲ್ಲಿಯ GDP ಎಷ್ಟು? 891. ಇಲ್ಲಿಗೆ ಇಂಡಿಪೆಂಡೆನ್ಸ್ ಸಿಕ್ಕಿದ್ದು 1962 ಜುಲೈ 1ಕ್ಕೆ. ಮೂರನೇ ದೇಶ ಯಾವುದು? ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್. ಇಲ್ಲಿಯ GDP ಎಷ್ಟು? 1127. ಇಲ್ಲಿಯ ಇಂಡಿಪೆಂಡೆನ್ಸ್ ಡೇ ಎಷ್ಟು? ಆಗಸ್ಟ್ 13, 1960. ನಾಲ್ಕನೇ ದೇಶ ಯಾವುದು? ಸೋಮಾಲಿಯಾ. ಇಲ್ಲಿಯ GDP ಎಷ್ಟು? 1374. ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಜುಲೈ 1, 1960 ಅಂತ ಕಾಣ್ತದೆ. ಐದನೇ ದೇಶ ಯಾವುದು? ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ದಿ ಕಾಂಗೋ. ಇಲ್ಲಿಯ GDP ಎಷ್ಟು? 1474 ಅಂತ ಕಾಣ್ತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿಯ ಇಂಡಿಪೆಂಡೆನ್ಸ್ ಡೇ 1960 ಜೂನ್ 30. ಆರನೇ ದೇಶ ಯಾವುದು? ಮೊಜಾಂಬಿಕ್. ಮೊಜಾಂಬಿಕ್ ಎಂದು ಹೇಳುವುದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿಯ GDP ಎಷ್ಟು? 1566. ಸರಿಯಾದ ಗೊತ್ತಿಲ್ಲ. ಆದರೆ ಇದೆಲ್ಲ ಇಂಡಿಪೆಂಡೆನ್ಸ್ ಡೇ 1975 ಜೂನ್ 25 ಅಂತ ಕಾಣ್ತದೆ. ಏಳನೇ ದೇಶ ಯಾವುದು? ನೈಜರ್. ನೈಜರ್ ಹೇಳುದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಇಲ್ಲಿಯ GDP ಎಷ್ಟು? 1600. ಇಲ್ಲಿಯ ಇಂಡಿಪೆಂಡೆನ್ಸ್ ಡೇ ಜೂನ್ ಅಲ್ಲ, ಆಗಸ್ಟ್ 3, 1960 ಅಂತ ಕಾಣ್ತದೆ. ಎಂಟನೇ ದೇಶ ಯಾವುದು ಅಂತ ಹೇಳ್ತೇನೆ. ಎಂಟನೇ ದೇಶ ಯಾವುದು? ಮಾಲವಿ. ಮಾಲವಿ ಎಂಬುದು ಕರೆಕ್ಟ್ ಹೇಳುವುದು ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಆದರೆ ಇಲ್ಲಿಯ GDP ಎಷ್ಟು ಅಂತ ಹೇಳ್ತೇನೆ? 1682. ಇಲ್ಲಿ ಇಂಡಿಪೆಂಡೆನ್ಸ್ ಡೇ ನನಗೆ ಸರಿಯಾಗಿ ಗೊತ್ತಿಲ್ಲ, ಸ್ಕ್ರೀನಲ್ಲಿ ಹಾಕ್ತೇನೆ ನೋಡ್ಕೊಳ್ಳಿ. ದೇಶ ಚಾಂಡ್ ಎಂಬ ದೇಶ. ಈ ಚಾಂಡ್ ಎಂಬುದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿಯ GDP ಎಷ್ಟು? 1787. ಆದರೆ ಇಲ್ಲಿಯ ಇಂಡಿಪೆಂಡೆನ್ಸ್ ಡೇ 1960 ಅಂತ ಕಾಣ್ತದೆ. ಹತ್ತನೇ ದೇಶ ಯಾವುದು? ಲೈಬೇರಿಯಾ. ಇದು ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ. ಆದರೆ ಇಲ್ಲಿಯ GDP ಎಷ್ಟು? 1788. ಇಲ್ಲಿ ಇಂಡಿಪೆಂಡೆನ್ಸ್ ಡೇ 1847 ಅಂತ ಕಾಣ್ತದೆ. ಇದರ ಕರೆಕ್ಟ್ ಗೊತ್ತಿಲ್ಲ, ಸ್ಕ್ರೀನಲ್ಲಿ ಹಾಕ್ತೇನೆ ನೋಡ್ಕೊಳ್ಳಿ.
ಈ ಚಾನಲ್ ಮೈನ್ ಆಗಿ ಟ್ರಾವೆಲಿಂಗ್ ವಿಡಿಯೋ ಅದರ ಇನ್ಫಾರ್ಮೇಷನ್ ಶೇರ್ ಮಾಡೋದು ಬಂತದ್ದು. ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ರಪ್ ಅಂತ ನಿಮಗೆ 7 ಗಂಟೆಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಗುಡ್ ಬೈ ಹೇಳುತ್ತಾ ನಾಳೆ ನೋಡು ಗಾಯ್ಸ್, ಬೈ ಬಾಯ್.